ಕ್ಲಿನಿಕ್ ಒಂದರ ಮುಂಭಾಗದಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಕಟ್ಟಡದ ಮೇಲಿನಿಂದ ಕಬ್ಬಿಣದ ರಾಡ್ ಬಿದ್ದು ಗಾಜು ಪುಡಿಯಾದ ಘಟನೆ ಬಿಸಿ ರೋಡ್ನಲ್ಲಿ ನಡೆದಿದೆ. ಸಂದೇಶ್ ಶೆಟ್ಟಿ ಎಂಬುವರ ಕಾರಿನ ಮುಂಭಾಗದ ಗಾಜಿನ ಮೇಲೆ ಕಬ್ಬಿಣದ ರಾಡ್ ಬಿದ್ದಿದೆ. ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಸೋಮಯಾಜಿ ಕಾಂಪ್ಲೆಕ್ಸ್ನ ಮೇಲಿನ ಅಂತಸ್ತಿನ ಸ್ಲ್ಯಾಬ್ನಿಂದ ಕಬ್ಬಿಣದ ರಾಡ್ ಕಾಂಪ್ಲೆಕ್ಸ್ನ ಎದುರುಗಡೆ ಪಾರ್ಕಿಂಗ್ ಮಾಡಿದ ಕಾರಿನ ಮುಂಭಾಗದ ಗಾಜಿನ ಮೇಲೆ ಬಿದ್ದು ಪುಡಿಯಾಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇಲ್ಲದೆ ಇರುವುದರಿಂದ ಅಪಾಯ ಸಂಭವಿಸಿಲ್ಲ. ಸೋಮಯಾಜಿ ಕಾಂಪ್ಲೆಕ್ಸ್ನಲ್ಲಿ ಕ್ಲಿನಿಕ್ಗಳು, ಹೋಟೆಲ್, ಮೆಡಿಕಲ್, ಬೇಕರಿ, ಬಟ್ಟೆ ಅಂಗಡಿ, ವಸತಿ ಸಮುಚ್ಚಯ ಸೇರಿದಂತೆ ಅನೇಕ ಅಂಗಡಿಗಳು ಇರುವುದರಿಂದ ಘಟನೆ ನಡೆದ ಜಾಗದಲ್ಲಿ ನಿತ್ಯ ನೂರಾರು ಮಂದಿ ಓಡಾಟ ನಡೆಸ್ತಾ ಇರ್ತಾರೆ. ಕಬ್ಬಿಣದ ರಾಡ್ ಕಾರಿನ ಮೇಲೆ ಬಿದ್ದಿದ್ರಿಂದ ದೊಡ್ಡದಾದ ಅಪಾಯವೊಂದು ತಪ್ಪಿದೆ ಅಂತ ಸಾರ್ವಜನಿಕರು ಹೇಳಿಕೊಂಡಿದ್ದಾರೆ. ಸದ್ಯ ಈ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಟ್ರಾಫಿಕ್ ಎಸ್ಐ ಸುತೇಶ್ ತಿಳಿಸಿದ್ದಾರೆ.